ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ಲೆನ್ಸ್ ಕ್ಯಾಪ್ ಪಿಕ್ಚರ್ಸ್ ನಡೆಸುವ ತುಳು ಹಾಗೂ ಕನ್ನಡ ಚಲನಚಿತ್ರ ನಟನ ತರಗತಿ ಸೆಪ್ಟೆಂಬರ್ 5ರಂದು ತುಳು ಭವನದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು, ತುಳು ಹಾಗೂ ಕನ್ನಡ ಭಾಷೆಯಲ್ಲಿ ಈ ನಟನ ತರಗತಿ ನಡೆಯಲಿದ್ದು ತುಳುವಿಗೆ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದರು. 3 ತಿಂಗಳ ಕಾಲ ಶನಿವಾರ ಹಾಗೂ ರವಿವಾರ ಈ ತರಬೇತಿ ನಡೆಯಲಿದೆ. ಈಗಾಗಲೇ 20 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಯಾವುದೇ ವಯೋಮಾನದ ನಟನ ಪ್ರತಿಭೆಗಳನ್ನು ವೇದಿಕೆ ತರುವ ನಿಟ್ಟಿನಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಅಪರಾಹ್ನ 2ರಿಂದ 5ರವರೆಗೆ, ರವಿವಾರದಂದು ಬೆಳಗ್ಗೆ 9ರಿಂದ 12ರವರೆಗೆ ತರಬೇತಿ ನಡೆಯಲಿದೆ. ನಿನಾಸಂನ ಕಲಾವಿದ ವಿಧು ಉಚ್ಚಿಲ್ ಪ್ರಮುಖ ತರಬೇತುದಾರರಾಗಿದ್ದು, ಸ್ಯಾಂಡಲ್ವುಡ್ನ ನಟರು ಕೂಡ ತರಬೇತಿಯಲ್ಲಿ ಭಾಗವಹಿಸಲಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿದ ಸಹಭಾಗಿತ್ವಡು ಲೆನ್ಸ್ ಕ್ಯಾಪ್ ಪಿಕ್ಚರ್ಸ್ ವತಿರ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಮಸ್ತ್ ಪ್ರತಿಭೆಗಳಿಗೆ ಅಕಲಿನ ವೇದಿಕೆ ಕಡಪನ ನಿಟ್ಟಿಡು ತುಳು ಚಲನಚಿತ್ರ ಬೊಕ್ಕ ಕನ್ನಡ ಚಲನಚಿತ್ರ ಮಾತಾರಂಗುಳ್ಳ ಒಂದು ಉತ್ತಮ ನಟೆಯಾಗಿ ರೂಪಿಸುವ ನಲ್ಕ ಎಡ್ಡೆ ಸಂಕಲ್ಪ ಮಲ್ತದೆ ತುಳು ಸಾಹಿತ್ಯ ಅಕಾಡೆಮಿ ನೆತ್ತೊಟ್ಟಿಗೆ ಕೈಜೋಡಿಸುವ ಒಂದು ಈ ಕಾರ್ಯಕ್ರಮ ಮಲ್ತೊಂದುಂಡು. ಈ ಕಾರ್ಯಕ್ರಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಭವನಡೆ ಸೆಪ್ಟೆಂಬರ್ 5 ತಾರೀಕಿಗೆ ಉದೀಪನ ಆಪುಂಡು. ನೆನಪದಲ್ಲಿ ಸೆಪ್ಟೆಂಬರ್ 5 ತಾರೀಕಿಗೆ ಉದೀಪನ ಆಪುಂಡು. ಆ ಉದೀಪನದ ಲೇಸನ ಗೌರವಾನ್ವಿತ ಶಾಸಕರ ಚಿತ್ರನ ಶ್ರೀಯುತ ವೇದವ್ಯಾಸ್ ಕಾಮತೆರೆ ಉದೀಪನ ಮಲ್ಪೇರು. ಅಂಚನೆ ಕಾರ್ಯಕ್ರಮದ ಗುರುಕರ್ಮಿನ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯದ ಯಾನ ವಹಿಸೊಂಡುಳ್ಳೆ. ಅಂಚನೆ ಅದ್ವೈತಂ ಕಿರುಚಿತ್ರದ ಪೋಸ್ಟರ್ ಬಿಡುಗಡೆನೆ ಕುಡ್ಲ ನಗರ ಪಾಲಿಕೆದ ಮೇಯರ್ ಶ್ರೀಯುತ ಪ್ರೇಮಾನಂದ ಶೆಟ್ರು ಆರು ನಡಪಾದು ಕೊರ್ಪೇರು. ಅಂಚನೆ ಮುಖ್ಯ ಅತಿಥಿಲಾದ ನಮ್ಮೊಟ್ಟಿಗೆ ಗೌರವಾನ್ವಿತ ವಿಜಯಕುಮಾರ್ ಕೊಡಿಯಾಲ್ಬೈಲ್, ದೇವದಾಸ್ ಕಾಪಿಕಾಡ್, ಅಂಚನೆ ಲಯನ್ ಕಿಶೋರ್ಡಿ ಶೆಟ್ರು, ಅಂಚನೆ ಶ್ರೀಯುತ ವಿಶ್ವಾಸ್ ದಾಸ್, ಶ್ರೀಯುತ ಮೋಹನ್ ಕೊಪ್ಪಲ, ಮೂಜಿ ತಿಂಗೊಳ್ದ ತರಬೇತಿ ಶಿಬಿರ. ಮೂಜಿ ತಿಂಗೊಳ್ಡು ಬರೀ ವಿಶೇಷವಾದ ಕೋಸ್ಟಲ್ ವುಡ್ ಬೊಕ್ಕ ಸ್ಯಾಂಡಲ್ವುಡ್ ಒಂಜಿ ಎಡ್ಡೆ ಅನುಭವಿ ನಟೇರು ಬೊಕ್ಕ ನಿರ್ದೇಶಕರು ಬತ್ತದು ತರಬೇತಿ ಕೊರ್ಪುನಂಚಿತ್ತಿನ ಈ ತರಬೇತಿ ಶಿಬಿರ ಅಕಾಡೆಮಿದ ಸಿರಿಚಾವಡಿ ನಡಪುಂಡು. ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಕೊಪ್ಪಳ, ರೋಹಿತ್ ಉಳ್ಳಾಲ್, ಮೇಘನಾಥ್ ಅವರ ಉಪಸ್ಥಿತರಿದ್ದರು.